ಅದು ನಗರಸಭೆಯ ವ್ಯಾಪ್ತಿಯಲ್ಲಿರುವ ಪ್ರದೇಶವಾಗಿದ್ದರೂ ಯಾವುದೋ ಕುಗ್ರಾಮದಂತಿದೆ ಅಲ್ಲಿನ ಜನರ ಪರಿಸ್ಥಿತಿ. ಯಾವುದೇ ಮೂಲಭೂತ ಸೌಕರ್ಯ ಇಲ್ಲದೆ ಅಲ್ಲಿನ ಜನರು ನಿತ್ಯ ಪಡುವ ಪಾಡು ಹೇಳತಿರದಂತಾಗಿದೆ. ಜನಪ್ರತಿನಿಧಿಗಳ ಹೊಂದಾಣಿಕೆಯ ಕೊರತೆಯಿಂದ ಈ ಪರಿಸ್ಥಿತಿ ಎದುರಿಸ್ತಾ ಇರುವ ಜನರು ಇದೀಗ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಅಷ್ಟಕ್ಕೂ ಈ ಪ್ರದೇಶ ಇರುವುದು ಉಳ್ಳಾಲ ನಗರಸಭೆಯ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವಂತಹ ಒಂದು ಪ್ರದೇಶದಲ್ಲಿ. ಅವೈಜ್ಞಾನಿಕ ರಸ್ತೆಯಲ್ಲಿ ನಡೆದಾಡಲು ಜನರ ಪರದಾಟ. ಚರಂಡಿ ವ್ಯವಸ್ಥೆ ಹದಗೆಟ್ಟು ಜನರಿಗೆ ನಿತ್ಯ ಸೊಳ್ಳೆ ಕಾಟ. ಜನಪ್ರತಿನಿಧಿಗಳ ಗುದ್ದಾಟಕ್ಕೆ ಗಂಡಿ ನಾಗರಿಕರ ನಿತ್ಯ ಪರದಾಟ. ಮೂಲಭೂತ ಸೌಕರ್ಯ ಕೊಡಿ ನಮಗೆ. ನಿಜವಾಗಿ ನಮ್ಮ ದೇಶ ಸ್ವರ್ಗದಂತ ದೇಶ. ಸರ್ಕಾರ ಕೆಲಸ ಮಾಡಿದ್ರೆ ಮತ್ತೆ ಯಾರು ಮಾಡೋದು? ನಾವು ಮಾಡೋದು. ಕಲ್ಲುಗಳಿಂದ ಕಟ್ಟಿ ಮಾಡಿದ ಮೆಟ್ಟಿಲು, ಬೇಕಾಬಿಟ್ಟಿ ಕಾಂಕ್ರೀಟ್ ಮಾಡಿದ ಕಾಲು ರಸ್ತೆ, ನೆಲಕ್ಕೆ ಹಾಸಿದ ಕಲ್ಲು ಹಾಸಿನಿಂದ ನಿರ್ಮಿಸಿದ ರಸ್ತೆ. ಇದಿಷ್ಟು ನೋಡಿದ್ರೆ ಈ ಪ್ರದೇಶದಲ್ಲಿ ವಾಸಿಸುವ ಜನರ ಪರಿಸ್ಥಿತಿ ಹೇಗಿರಬಹುದು ಅಂತ ಅಂದಾಜಿಸಬಹುದು. ಮಳೆಗಾಲದಲ್ಲಿ ಈ ರಸ್ತೆಯಲ್ಲಿ ಜನರು ಪಡುವ ಪಾಡು ಎಂತಹುದು ಅಂತ ಅದು ಅನುಭವಿಸಿಯೇ ತೀರಬೇಕು. ಹಾಗಂತ ಇದು ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಗೊತ್ತಿಲ್ಲದ ವಿಚಾರವಂತೂ ಖಂಡಿತ ಅಲ್ಲ. ಯಾಕಂದ್ರೆ ಚುನಾವಣೆ ಬಂದಾಗ ಮತ ಯಾಚಿಸಲು ಬಂದಾಗಲೆಲ್ಲ ಎಲ್ಲಾ ಸರಿ ಮಾಡಿಕೊಡುವ ಭರವಸೆ ಕೊಟ್ಟವರೇ ಇಂದು ಅಧಿಕಾರದಲ್ಲಿದ್ದಾರೆ. ಆದ್ರೆ ಅಧಿಕಾರ ಸಿಕ್ಕ ಮೇಲೆ ಮಾತ್ರ ಈ ಪ್ರದೇಶದ ಜನರನ್ನ ಹಾಗೂ ಇಲ್ಲಿನ ಗಂಭೀರ ಸಮಸ್ಯೆಗಳನ್ನ ಮರೆತು ಬಿಟ್ಟಿದ್ದಾರೆ. ಅಷ್ಟಕ್ಕೂ ಈ ಪ್ರದೇಶ ಇರೋದು ಉಳ್ಳಾಲ ನಗರಸಭೆಯ ವ್ಯಾಪ್ತಿಯಲ್ಲಿ. ವಿಧಾನಸಭಾ ಸ್ಪೀಕರ್ ಇಲ್ಲಿನ ಶಾಸಕರು. ಗಂಡಿಬಾಗಿಲು ಅನ್ನೋ ಈ ಪ್ರದೇಶದಲ್ಲಿ ಜನರು ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿನ ಸಮಸ್ಯೆ ಬಗೆಹರಿಸಿಕೊಡಿ ಅಂತ ಶಾಸಕರಿಗೂ ನಗರಸಭೆಗೂ ಒತ್ತಾಯಿಸ್ತಾನೆ ಬಂದಿದ್ದಾರೆ. ಆದ್ರೆ ಪರಿಣಾಮ ಮಾತ್ರ ಶೂನ್ಯವಾಗಿದ್ದು ಸಮಸ್ಯೆಯಾಗಿಯೇ ಉಳಿದುಕೊಂಡಿದೆ. ಗಂಡಿ ಪ್ರದೇಶ ಉಳ್ಳಾಲ ಇದಕ್ಕೆ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತದೆ. ಇಲ್ಲಿ ಅಂದರೆ ಒಂದು ಕೌನ್ಸಿಲರ್ ಕೂಡ ಸರಿಯಾಗಿ ಇಲ್ಲಿ ಬರುವುದಿಲ್ಲ. MLA ಕೂಡ ಎಷ್ಟು ಸಾರಿ ನಾವು ಇಲ್ಲಿಂದ CPM ಪರವಾಗಿಯೂ DYFI ಪರವಾಗಿ ಕೂಡ ಹಲವು ಮನವಿಯನ್ನು ಕೊಟ್ಟಿದ್ದೇವೆ, ಲಿಖಿತ ರೂಪದಲ್ಲಿ ಕೊಟ್ಟಿದ್ದೇವೆ. DC ಅವರಿಗೆ ಕೂಡ ಮನವಿ ಕೊಟ್ಟಿದ್ದೇವೆ ನಾವು. ಹೀಗೆ ನಮ್ಮ ಊರಿಗೆ ಬಹಳ ತೊಂದರೆ ಇದೆ, ಒಂದು ಸರಿಯಾದ ರಸ್ತೆ ಇಲ್ಲ, ಮತ್ತು ಒಳಚರಂಡಿಯ ಮುಖಾಂತರ ಪೈಪ್ ಹಾದು ಹೋಗುದು, ಯಾವುದು ಕುಡಿಯುವ ನೀರಿದ್ದು, ಅದು ಈ ಕಲುಷಿತವಾಗಿ ಇಲ್ಲಿ ಕೆಲವರಿಗೆ ರೋಗ ಎಲ್ಲ ಬಂದಿದೆ, ಈ ಜಾಂಡಿಸ್ ಅಂತ ಮಾರಣಾಂತಿಕ ರೋಗ ಬಂದಿದೆ. ಅದಕ್ಕೆ ನಾವು ಅದು ಕೂಡ ಮನವಿ ಮಾಡಿದಾಗ ಒಂದು ಸಲ ಬರ್ತಾರೆ, ಇಂಜಿನಿಯರ್ ನೋಡಿ ಹೋಗ್ತಾರೆ, ನಾನು ಮಾಡ್ತೇವೆ, ಅದನ್ನು ಅಲ್ಲಿಗೆ ಫಂಡ್ ಪಾಸ್ ಆಗಿದೆ ಅಂತ ಹೇಳ್ತಾ ಮತ್ತೆ ಅವರದ್ದು ಸುದ್ದಿ ಇಲ್ಲ, ಈ ಕಡೆ ಬರುವುದೇ ಇಲ್ಲ. ಎಲೆಕ್ಷನ್ ಆಗುವಾಗ ಮಾತ್ರ ಈ ಕಡೆ ಅವರು ಬರುವುದಲ್ಲದೆ ಬಾಕಿ ಟೈಮಲ್ಲಿ ಇಲ್ಲಿ ಬರುವುದೇ ಇಲ್ಲ. ಎಷ್ಟು ಕೇಳಿದರು, ಇವಾಗ ಬರ್ತೇವೆ, 2 ದಿನ ಬಿಟ್ಟು ಬರ್ತೇವೆ, ಅಲ್ಲಿ ಮೀಟಿಂಗಲ್ಲಿದ್ದೇವೆ, ಹೀಗೆ ಹೇಳ್ತಾರೆ. ಆನಂತರ ಮತ್ತೊಂದು ಇಲ್ಲಿ ರಸ್ತೆಗೆ ನಿರ್ಮಾಣ ಮಾಡಲಿಕ್ಕೆ ಆಗೋದೇ ಇಲ್ಲ. ಇದು ಅವಿಜ್ಞಾನಿಕವಾಗಿ ಇವರು ಮೆಟೀರಿಯಲ್ಗಳನ್ನು ನಿರ್ಮಿಸಿದ್ದಾರೆ. ನಂತರ ಹೇಳಿದರು ನಿಮ್ಮ ಊರಿಗೆ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಆಗುವುದಿಲ್ಲ ಅಂತ. ನಾವು ಊರಿನವರು ಸೇರಿ ಒಂದು ತಾತ್ಕಾಲಿಕವಾಗಿ ನಾವೇ ಒಂದು ಕಲ್ಲಿದ್ದೊಂದು ರಸ್ತೆ ಮಾಡಿ ಅವರಿಗೆ ತೋರಿಸಿದ್ದೇವೆ. ಯಾಕಂದರೆ ರಸ್ತೆ ಮಾಡಲಿಕ್ಕೆ ಆಗ್ತದೆ ಇಲ್ಲಿಗೆ. ಸರಿಯಾದ ಒಂದು ಇವರೆಂತಂದರೆ ಇವರು ಗೌರ್ಮೆಂಟ್ ಇಂಜಿನಿಯರ್ ಕರ್ಕೊಂಡು ಬರ್ತಾರೆ, ಅವ್ರು ಆಗುದಿಲ್ಲ ಅಂತ ಹೇಳ್ತಾರೆ. ಪ್ರೈವೇಟ್ ಇಂಜಿನಿಯರ್ ನಾವು ಕರ್ಕೊಂಡು ಬರುವಾಗ ಅವರು ಹೇಳ್ತಾರೆ ಅದು ಆಗ್ತದೆ, ಏನೋ ತೊಂದರೆ ಇಲ್ಲ. ಇದಕ್ಕಿಂತ ನೀವು ಬೇರೆ ಕಡೆ ಹೋದರೆ ಎಂತೆಂಥ ರಸ್ತೆಗಳಲ್ಲಿ ಕೂಡ ಇದಾಗಿದೆ, ನಿಮ್ಮ ಅಂತ ಒಳಗೊಳಗಿರುವ ರಸ್ತೆಗಳಿಗೆ ಕೂಡ ಮಾಡಿಕೊಟ್ಟಿದ್ದಾರೆ. ನಮ್ಮ ಊರಿಗೆ ಮಾತ್ರ ಹೀಗೆ. ಯಾಕಂದರೆ ಇವರ ಒಳ ಜಗಳದಲ್ಲಿ ಇಲ್ಲಿ ಊರನ್ನು ಯಾವಾಗ ನೋಡಿದ್ರೆ ಕಡೆಗಣಿಸುತ್ತಾ ಇರೋದಿಲ್ಲಿ. ಜನರು ವಾಸಿಸುವ ಸ್ಥಳಕ್ಕೆ ಹೋಗುವ ರಸ್ತೆಯ ದುಸ್ಥಿತಿ ಒಂದೆಡೆಯಾದ್ರೆ ಇಲ್ಲಿನ ಜನರಿಗೆ ಶುದ್ಧ ಕುಡಿಯುವ ನೀರು ಕೂಡ ಸಿಗೋದು ಅಪರೂಪ. ಕೊಳಚೆ ನೀರು ಹರಿಯುವ ಚರಂಡಿಯಲ್ಲಿ ಕುಡಿಯುವ ನೀರಿನ ಪೈಪ್ ಇಲ್ಲಿ ಹಾದು ಹೋಗಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲದೆ ತೆರೆದ ಚರಂಡಿಗಳು ಸೊಳ್ಳೆ ಉತ್ಪಾದನೆಯ ಕೇಂದ್ರವಾಗಿ ಜನರಿಗೆ ಅನಾರೋಗ್ಯವನ್ನ ಉಚಿತವಾಗಿ ನೀಡ್ತಾ ಇದೆ. ಕಲ್ಲಾಪು ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು, ರಾಣಿಪುರ ಭಾಗದಲ್ಲಿ ರಾಜ್ಯ ಹೆದ್ದಾರಿಯನ್ನು ಸಂಪರ್ಕಿಸುವ ಪ್ರದೇಶದಲ್ಲಿ ಈ ಗಂಡಿ ಭಾಗ ಇದೆಯಾದ್ರೂ ಅದ್ಯಾವುದೋ ಗ್ರಾಮಕ್ಕಿಂತ ಕಡೆಯಾದ ವ್ಯವಸ್ಥೆ ಇಲ್ಲಿದೆ. ಹಾಗಂತ ನಮಗೆ ಮೂಲ ಸೌಕರ್ಯ ಒದಗಿಸಿ ಅಂತ ಕೇಳಲು ಹೋದ್ರೆ ಶಾಸಕರು ನಗರಸಭೆಗೂ, ನಗರಸಭೆ ಶಾಸಕರತ್ತನೂ ಕೈ ತೋರಿಸುತ್ತಿದೆ ಅನ್ನೋದು ಇಲ್ಲಿನ ಜನರ ಆರೋಪ. ತುಂಬ ಸಲ ಇದಕ್ಕೆ ಮನವಿಯೆಲ್ಲ ಕೊಟ್ಟಾಯಿತು. ಆದ ಕಾರಣ ಮಾಡೋ ಅಂತ ಹೇಳ್ತಾರೆ, ಮಾಡಲಿಲ್ಲ. ನಾನೇ ಬಂದು ಇಲ್ಲಿ 13 ವರ್ಷ ಆಯಿತು. ಇದು ಈ ರೋಡ್ ಮಾಡಿ 20 ವರ್ಷ ಆಯ್ತಂತೆ. ಈ 4 ರೋಡನ್ನು ಎಲ್ಲ ಸ್ಟೆಪ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಜನರಿಗೆ ಪ್ರಾಯ ಬಂದವರಿಗೆ ಹತ್ತಲಿಕ್ಕೆ ಆಗೋದಿಲ್ಲ. ಇಲ್ಲಿಂದ ಸಾಮಾನು ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಎಂತ ಮಾಡೋದು, ಯಾರ ಹತ್ರ ಎಲ್ಲಿ ಏನು ಪ್ರಯೋಜನ ಇಲ್ಲ.
ನಮ್ಮ ಇಲ್ಲಿ ಈಚೆ ಒಂದು ನೀರಿನ ಬಗ್ಗೆ ಆದರೂ ಈಗ ಸರಿ ಉಂಟು, ಚರಂಡಿದ ವ್ಯವಸ್ಥೆ ಸರಿ ಇಲ್ಲ. ರಾತ್ರಿ ಹೊತ್ತೆಲ್ಲ ಈ ನುಸಿ ರೋಗದಿಂದ ಮಲಗಲಿಕ್ಕೆ ಆಗೋದು, ಅಷ್ಟು ನುಸಿ ಉಂಟು ಇಲ್ಲಿ. ಅದಕ್ಕೆ ಏನಾದರೂ ಒಂದು ಇದರ ಚರಂಡ ಮುಚ್ಚಿ ಕೊಡಬೇಕು, ಮತ್ತು ಈ ರೋಡ್ ಮಾಡುವಾಗ ಅದನ್ನು ಒಟ್ಟಿಗೆ ಕೆಲಸ ಮಾಡಿಕೊಡ್ಬೇಕು. ಮತ್ತು ಇಷ್ಟು ಮನೆ ಇದ್ದು ಒಂದು ಕೆಲಸ ಇವರು ಮಾಡೋದಿಲ್ಲ. ನಮ್ಮ ಇಷ್ಟು ಟ್ಯಾಕ್ಸಿ ಇದು ಈ ನೀರಿನ ಇದು ಇಷ್ಟೆಲ್ಲ ಎಲ್ಲಿ ಹೋಗ್ತದೆ? ಸರ್ಕಾರ ಕೆಲಸವನ್ನು ಮಾಡೇ ಇದ್ದಾರೆ, ಮತ್ತೆ ಯಾರು ಮಾಡೋದು? ನಾವು ಮಾಡೋದು. ಇಲ್ಲಿ ರಸ್ತೆ ಸರಿ ಇಲ್ಲ. ಇಲ್ಲಿ ಒಂದು ಹುಲ್ಲು ತೆಗಿಬೇಕಾದ್ರೆ ನಾವು ಅವರ ಕೈ ಹಿಡಿಬೇಕು. ಅದು ತೆಗೆದ್ರು ಅರ್ಧ ತೆಗೆದು ಹೋಗ್ತಾರೆ. ತೆಗೆದು ಅಲ್ಲ, ಮತ್ತೆ ತೆಗೆಯುವಾಗ ಅಂತ ಹೇಳಿದರೆ ಇವರು ನಮ್ಮ ಕೌನ್ಸಿಲರ್ ಇಲ್ಲ, ಅವರು ಹೇಳ್ತಾರೆ ಹೋಗ್ತಾರೆ, ಅವ್ರು ಬಂದು ನೋಡಿಸಿಲ್ಲ. ಮತ್ತೆ ನಾವು ಕಂಪ್ಲೇಂಟ್ ಮಾಡಿದ್ರು, ನಾನು ತೆಗಿಲಿಕ್ಕೆ ಹೇಳಿದ್ದೆ, ತೆಗಿಲಿಲ್ವಾ ಇಂಥ ಮಾತೆಲ್ಲ ಹೇಳ್ತಾರೆ. ಇಲ್ಲಿ ಯಾವ ಒಂದು ವ್ಯವಸ್ಥೆಯೂ ಸರಿ ಇಲ್ಲ. ನಮ್ಮ ಊರು ಅಂತ ಹೇಳಿದರೆ ಗಂಡಿ ಅಂತ ಹೇಳಿ ನಮ್ಮನ್ನು ಗುಂಡಿಗೆ ಹಾಕಿಬಿಟ್ಟಿದ್ದಾರೆ. ಇದೊಂದು ಗಂಡಿ ಅಂತ ಹೆಸರಿದ್ದಕ್ಕೆ ಈ ಹೆಸರನ್ನು ಸಹ ಚೇಂಜ್ ಮಾಡಬೇಕು ಅಂತ ನಾನು ಈ ಮುಖಾಂತರ ಅಪೇಕ್ಷಿಸ್ತೇನೆ. ಯಾಕಂದರೆ ಈ ಊರಿದ ಹೆಸರೇ ಸರಿ ಇಲ್ಲ. ಗಂಡಿ ಅಂತ ಹೇಳಿದ್ರೆ ಗುಂಡಿಗೆ ಹಾಕಿಬಿಟ್ಟಿದ್ದಾರೆ ಜನರನ್ನು. ಯಾಕೆ ಹೀಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾವು ಎಂತ ಮಾಡಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ ವಿಷಯ. ಈಗಾಗಲೇ ಹಲವಾರು ಮನವಿಗಳನ್ನು ಮಾಡಿದ್ದು ನಗರಸಭೆಯಾಗಲಿ ಶಾಸಕರಾಗಲಿ ಸ್ಪಂದಿಸುತ್ತಿಲ್ಲ ಅನ್ನುವುದು ಇಲ್ಲಿನ ಜನರ ಆರೋಪ. ಹೀಗಾಗಿ ಪ್ರತಿಭಟನೆಯ ಮೂಲಕ ತಮ್ಮ ಹಕ್ಕನ್ನ ಪಡೆಯಬೇಕು ಅಂತ ಸ್ಥಳೀಯರು ತೀರ್ಮಾನಿಸಿದ್ದಾರೆ. ಹಲವು ಸಂಘಟನೆಗಳ ಬೆಂಬಲದೊಂದಿಗೆ ಪ್ರತಿಭಟನೆ ನಡೆಸಲು ಚಿಂತಿಸಿದ್ದು, ಅದರ ಭಾಗವಾಗಿ ತೆರಿಗೆ ಪಾವತಿ ಮಾಡದೆ ಪ್ರತಿಭಟಿಸಲು ನಿರ್ಧರಿಸಿದ್ದಾರೆ. ವಿಪರ್ಯಾಸವೆಂದರೆ ಗಂಡಿ ಭಾಗದ ಸಮಸ್ಯೆಯನ್ನ ಬಗೆಹರಿಸಲು ಜನಪ್ರತಿನಿಧಿಗಳಿಗೆ ಒತ್ತಾಸೆ ಇಲ್ಲ ಅನ್ನೋದೇ ಇಲ್ಲಿರುವ ಸತ್ಯ. ಆರ್ ಎಸ್ ಕಲ್ಕಟ್ಟ, ನಮ್ಮ ಕುಡ್ಲ ನ್ಯೂಸ್ 24/7 ಉಳ್ಳಾಲ.